ಉಡುಪಿಯ ಪಾಪನಾಶಿನಿ ನದಿ ತೀರದ ಅಡಂಕುದು ಪ್ರದೇಶದಲ್ಲಿ ಸುರಿತಾ ಇರುವ ಭಾರಿ ಮಳೆಯಿಂದಾಗಿ ಕೃತಕ ನೆರೆ ಉಂಟಾಗಿದೆ. ಇಲ್ಲಿನ ಅನೇಕ ಸ್ಥಳಗಳು ಜಲಾವೃತಗೊಂಡಿದ್ದು ಸಂತ್ರಸ್ತರನ್ನ ಸ್ಥಳಾಂತರ ಮಾಡಲಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳನ್ನು 5 ದೋಣಿಗಳನ್ನು ಬಳಸಿ ನೆರೆ ಪೀಡಿತ ಸಂತ್ರಸ್ತರನ್ನ ಇಲ್ಲಿನ ಸ್ಥಳೀಯರೇ ಸ್ಥಳಾಂತರ ಮಾಡಿದ್ದಾರೆ. ಪ್ರತಿ ಬಾರಿ ಮಳೆಯಾದಾಗಲೂ ಅಡಂಕುದು ಪ್ರದೇಶ ಜಲಾವೃತಗೊಳ್ಳುವ ಎನ್ನುವ ಮಾಹಿತಿಯನ್ನ ಸ್ಥಳೀಯರು ಮಾಧ್ಯಮಗಳಿಗೆ ನೀಡಿದ್ದಾರೆ. వారు వారండి మళ్ళా కరెంట్ ఉండే